ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಸಂಪರ್ಕದ ಅತಿ ಹತ್ತಿರ ಹಾದಿಯಾದ ತೋಡಿಕಾನ ಪಟ್ಟಿ ಭಾಗಮಂಡಲ ಸಂಪರ್ಕದ ರಸ್ತೆಗೆ ಅರಣ್ಯ ಇಲಾಖೆಯವರು ಬೀಗ ಜಡಿದಿದ್ದು ಭಕ್ತಾದಿಗಳು ಸಮಸ್ಯೆಗೆ ಒಳಗಾಗಿದ್ದಾರೆ. ತೊಡಿಕಾನದಿಂದ ಕೇವಲ 17 ಕಿಲೋಮೀಟರ್ ಅಂತರದಲ್ಲಿ ಕೊಡಗಿನ ಭಾಗಮಂಡಲವನ್ನ ತೊಡಿಕಾನ ಪಟ್ಟಿ ರಸ್ತೆಯ ಮೂಲಕ ಕೇವಲ ಕ್ರಮಿಸಬಹುದಾಗಿದೆ. ಭಾಗಮಂಡಲದಿಂದ ಕೇವಲ 10 ಕಿಲೋಮೀಟರ್ ಪ್ರಯಾಣಿಸಿದರೆ ಕೊಡಗಿನ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ತಲಕಾವೇರಿಯನ್ನ ತಲುಪಬಹುದು. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳಕ್ಕೂ ಕೊಡಗಿನ ತಲಕಾವೇರಿ ದೇವಾಲಯಕ್ಕೆ ಐತಿಹಾಸಿಕ ನೇರ ಸಂಬಂಧಗಳಿವೆ. ತಲಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಕಾವೇರಿ ತೀರ್ಥವನ್ನ ತೊಡಿಕಾನ ದೇವಳಕ್ಕೆ ಮೊದಲು ತೆಗೆದಿಡುತ್ತಾರೆ. ದೇವಳದಿಂದ ಅರ್ಚಕರು ತಲಕಾವೇರಿಗೆ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗಿ ತೀರ್ಥ ತೆಗೆದುಕೊಂಡು ಬಂದು ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಅಭಿಷೇಕ ಮಾಡುತ್ತಿದ್ರು. ಈಗ ವಾಹನದಲ್ಲಿ ತೆರಳಿ ತೀರ್ಥ ತೆಗೆದುಕೊಂಡು ಬರಲಾಗುತ್ತಿದೆ. ಅಲ್ಲದೆ ಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಕುಂದಾಪುರದಿಂದ ಮೊದಲುಗೊಂಡು ಇತರೆಡೆಗಳಿಂದ ಭಕ್ತಾದಿಗಳು ಕಾವೇರಿ ಜಾತ್ರೆಗೆ ಕಾಲ್ನಡಿಗೆಯಲ್ಲೇ ಯಾತ್ರೆ ಮಾಡುತ್ತಿದ್ರು. ಈ ತೊಡಿಕಾನ ಪಟ್ಟಿ ರಸ್ತೆಯ ಬಗ್ಗೆ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲೇ ದಾಖಲೆ ಇದ್ದು ಇದನ್ನ ಕಾವೇರಿ ಸಾರೋಟು ರಸ್ತೆ ಎಂದು ಕರೆಯಲಾಗಿದೆ. 1890ರಲ್ಲಿ ಅರಣ್ಯ ಇಲಾಖೆಯೇ ಈ ರಸ್ತೆಯನ್ನ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಬಹುದೆಂದು ಹೇಳಿದೆ. ಅಲ್ಲದೆ ಲೋಕೋಪಯೋಗಿ ಇಲಾಖೆ ಈ ರಸ್ತೆಯನ್ನ ತಾನೇ ಉಸ್ತುವಾರಿ ನೋಡಿಕೊಳ್ಳುವುದೆಂದು ಹೇಳಿಕೊಂಡಿದೆ. ಈ ರಸ್ತೆ ಕೊಡಗಿನ ಕರಿಗೆ ಹಾಗೂ ಭಾಗಮಂಡಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದು ಶಾಸಕರ ನಿಧಿಯಿಂದ ಹಾಗೂ ಪಂಚಾಯತ್ ಅನುದಾನದಿಂದ ಅಭಿವೃದ್ಧಿ ಮಾಡಲಾಗಿದೆ. ತೊಡಿಕಾನ ಪಟ್ಟಿ ಭಾಗಮಂಡಲ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಈ ಭಾಗದ ಅರಣ್ಯ ಇಲಾಖೆಯನ್ನ ಸಂಪರ್ಕ ಮಾಡಿದಾಗ ಈ ರಸ್ತೆ ವೈಲ್ಡ್ ಲೈಫ್ ಭಾಗಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಈ ಕಾರಣದಿಂದ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗವಾದ ಪಟ್ಟಿ ಸಂಪರ್ಕದ ರಸ್ತೆಗೆ ಕೊಡಗು ಅರಣ್ಯ ಇಲಾಖೆಯಿಂದ ಬೀಗ ಜಡಿಯಲಾಗಿದ್ದು ಪ್ರವಾಸಿಗರನ್ನ ಭಕ್ತಾದಿಗಳ ಸಂಪರ್ಕವನ್ನ ತಡೆಹಿಡಿಯಲಾಗಿದೆ. ಹಿಂದಿನ ಕಾಲದಿಂದಲೂ ಇಲ್ಲಿಯ ನಡವಳಿಕೆ ಅಂದರೆ ಪುಣ್ಯಕ್ಷೇತ್ರಗಳ ನಡುವಿನ ಸಂಬಂಧದ ಬಗ್ಗೆ ಹಿಂದಿನ ರಾಜರ ಕಾಲದಲ್ಲಿನೋ ಹಾಗೂ ಬ್ರಿಟಿಷರ ಕಾಲದಲ್ಲಿನ ದಾಖಲೆಗಳಿವೆ. ಈ ಬ್ರಿಟಿಷರ ಕಾಲದಿಂದ ಸಂಪರ್ಕದ ಬಗ್ಗೆ ದಾಖಲೆಗಳಿವೆ. ಹಾಗಾಗಿ ಇಲ್ಲಿ ಈಗಲೂ ದೇವಸ್ಥಾನಗಳಿಗೆ ಇಲ್ಲಿನ ಊರಿನವರು ಇದೇ ರಸ್ತೆಯ ಮೂಲಕ ಹೋಗುತ್ತಾರೆ. ಇದಕ್ಕೆ ಈಗ ಏಕಾಏಕಿ ಅರಣ್ಯ ಇಲಾಖೆಯವರು ರಸ್ತೆಗೆ ಬೀಗ ಜಡಿದಿದ್ದಾರೆ. ಹಾಗಾಗಿ ಇಲ್ಲಿನ ಸಂಪರ್ಕ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ತಕ್ಷಣ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು. ಇದನ್ನು ತೆರವುಗೊಳಿಸಿ ಸಂಪರ್ಕಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಇಲ್ಲಿ ಹೋರಾಟ ಮಾಡುವ ಬಗ್ಗೆ ಮುನ್ಸೂಚನೆಗಳು ವ್ಯಕ್ತವಾಗುತ್ತಿವೆ. ಸುಮಾರು 15 ವರ್ಷದ ಹಿಂದೆ ಅರಣ್ಯ ಇಲಾಖೆ ಇಲ್ಲಿಯೇ ಬೀಗ ಜಡಿದು ಜನರ ಸಂಚಾರಕ್ಕೆ ಅಡ್ಡಿಪಡಿಸಿತು. ಆಗ ಕೊಡಗಿನ ಶಾಸಕರಾಗಿದ್ದ ಅಪ್ಪಚ್ಚು ರಂಜನ್, ಈಗಿನ ವಿರಾಜಪೇಟೆಯ ಶಾಸಕ ಬೋಪಯ್ಯ, ಸುಳ್ಯ ಶಾಸಕ ಅಂಗಾರ ನೇತೃತ್ವದಲ್ಲಿ ಕೊಡಗಿನ ಕರಿಗೆ ತೊಡಿಕಾನ ಭಾಗದ ಸುಮಾರು 2,000 ಮಂದಿ ಅರಣ್ಯ ಇಲಾಖೆಯ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಿದ್ರು. ಬಳಿಕ ಅರಣ್ಯ ಇಲಾಖೆಗೆ ಗೇಟನ್ನು ತೆರವುಗೊಳಿಸಿತ್ತು. ಇದೀಗ ಮತ್ತೆ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ತೊಡಿಕಾನ ಗ್ರಾಮದ ಜನರು ಪ್ರತಿಭಟನೆಯ ಹಾದಿಯತ್ತ ಆಲೋಚಿಸುತ್ತಿದ್ದಾರೆ. ತೇಜಸ್ಸು, ತೊಡಿಕಾನ, ವಿ4 ನ್ಯೂಸ್ 24/7 ಬೆಳ್ಳಾರೆ.